ಯಾರ ಇಬ್ಬರ ಮೇಲೆ ಗೋಲಿಬಾರಿಂದ ಸಾವಾಗಿದೆ ಆ ಕುಟುಂಬದವರ ಜೊತೆಗೆ ಸುಮಾರು ಅರ್ಧ ಗಂಟೆ ಕಾಲ ಅವರ ಸಮಸ್ಯೆಗಳೇನು, ಅವರ ಭಾವನೆಗಳೇನು ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೇವೆ. ನಾವೆಲ್ಲ ಒಟ್ಟಾಗಿ ಗೃಹ ಸಚಿವರು, ನಾನು ಮತ್ತು ನಮ್ಮ ಗೋವಿಂದ ಕಾರಜೋಳ, ಶೋಭಾ ಅವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಸಹ. ಅದಾದಮೇಲೆ ಅದಕ್ಕೆ ಮುಂಚೆನೇ ಕ್ರಿಶ್ಚಿಯನ್, ಮುಸ್ಲಿಂ ಅನೇಕ ಹಿರಿಯ ಮುಖಂಡರುಗಳು ಇಲ್ಲಿಯ ಸ್ಥಿತಿಗತಿಗಳ ಬಗ್ಗೆ ನನಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡಿದ್ರು. ಅವ್ರ ಜೊತೆಗೂ ಸಹ ಸುಮಾರು ಅರ್ಧ ಗಂಟೆ ಕಾಲ ಬಂದ ತಕ್ಷಣ ಅವ್ರ ಜೊತೆಗೆ ಸಮಾಲೋಚನೆಯನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದೇವೆ. ಇವತ್ತು ಎಲ್ಲರ ಅಪೇಕ್ಷೆ ಇರುವಂಥದ್ದು ಈ ಕರ್ಫ್ಯೂ ತೆಗಿಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಮ್ಮ ಅಧಿಕಾರಿಗಳ ಜೊತೆ ನಾನು ಚರ್ಚೆ ಮಾಡಿ ಗೃಹ ಸಚಿವರು ನಾವೆಲ್ಲ ಮಾತನಾಡಿದ ಮೇಲೆ ಇವತ್ತು 3 ರಿಂದ 6 ಗಂಟೆವರೆಗೆ ಕರ್ಫ್ಯೂ ಸಡಿಲಗೊಳಿಸಬೇಕು. ರಾತ್ರಿ ಮಾತ್ರ ಕರ್ಫ್ಯೂ ಮುಂದುವರಿಸಬೇಕು. ನಾಳೆ 22ರಂದು ಹಗಲು ಪೂರ್ಣವಾಗಿ ಕರ್ಫ್ಯೂ ಸಡಿಲಗೊಳಿಸುತ್ತೆ. ನಾಳೆ ರಾತ್ರಿ ಕರ್ಫ್ಯೂ ಮುಂದುವರಿಯುತ್ತೆ. ಸೋಮವಾರದಿಂದ ಕರ್ಫ್ಯೂ ತೆಗೆದಾಗುತ್ತೆ. 144 ಸೆಕ್ಷನ್ ಮುಂದುವರಿಯುತ್ತೆ. ಬೇರೆ ಯಾವುದೇ ಹಿಂದೂ ಮುಸ್ಲಿಂ ಹಬ್ಬ ಹರಿದಿನಗಳಿದ್ದರೆ ಅದ್ಯಾವುದಕ್ಕೂ ತೊಂದರೆ ಕೊಡದೇನೆ ಅವರು ಸಮಾರಂಭಗಳಲ್ಲಿ ಭಾಗವಹಿಸಬೇಕು. ಅದ್ಯಾವುದಕ್ಕೂ ಅಡ್ಡಿ ಆತಂಕಗಳನ್ನು ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಸಹ ನಾವು ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ತಿಳಿಸಿದ್ದೇವೆ. ನಾವು ಬೆಂಗಳೂರಿಂದ ತುರ್ತಾಗಿ ಬಂದ ಉದ್ದೇಶ ತಮಗೆ ಗೊತ್ತಿರ್ಬೋದು. ಬೆಂಗಳೂರಿನಲ್ಲೇ ಅನೇಕ 3-4 ತಂಡದಲ್ಲಿ ಮುಸ್ಲಿಂ ಮುಖಂಡಗಳ ಜೊತೆ ನಾನು ಸಮಾಲೋಚನೆಯನ್ನು ನಾನು ನಮ್ಮ ಗೃಹ ಸಚಿವರು ನಾವೆಲ್ಲ ಮಾಡಿದ್ದು. ಎಲ್ಲರೂ ಸಂಪೂರ್ಣ ಸಹಕಾರ ಕೊಡ್ತೇವೆ ಅಂತ ಹೇಳಿದರು. ಆದರೆ ಮಂಗಳೂರಲ್ಲಿ ಕಾನೂನು ಕೈಗೆ ತಗೊಳ್ಳುವಂಥ ಪ್ರಯತ್ನ ಆದುದರಿಂದ ಅಹಿತಕರವಾದ ಘಟನೆಗಳು ನಡೆದಿದೆ. ಈ ಬಗ್ಗೆ ಯಾವ ರೀತಿ ತನಿಖೆ ಆಗಬೇಕು ಅಂತ ಕುಂತು ಗೃಹ ಸಚಿವರು ನಾವೆಲ್ಲ ಕುಂತು ಯೋಚನೆ ಮಾಡಿ ತನಿಖೆ ಯಾವ ರೀತಿ ಇರಬೇಕು ಅಂತ ತೀರ್ಮಾನ ಮಾಡಿ ತನಿಖೆಯನ್ನು ಮಾಡಿಸೋರಿದ್ದೇವೆ. ಮತ್ತು ಕಾನೂನು ಚೌಕಟ್ಟಲ್ಲಿ ಆ ಸತ್ತ ಮನೆಯವರಿಗೇನು ಪರಿಹಾರ ಕೊಡಬೇಕಾಗಿದೆ ಅದನ್ನು ಜಿಲ್ಲಾಧಿಕಾರಿಗಳು ಸೂಚನೆ ಕೊಡ್ತಾ ಇದ್ದೇನೆ. ಅವರು ಕಾನೂನಂತ ಏನು ಪರಿಹಾರ ಕೊಡಬೇಕು ಅವ್ರು ಘೋಷಣೆಯನ್ನು ಮಾಡಿ ಪರಿಹಾರ ಕೊಡ್ತಾರೆ. ಕೇರಳದಿಂದ ಬಂದ ಪತ್ರಕರ್ತರು ಐಡೆಂಟಿಫಿಕೇಶನ್ ಕಾರ್ಡ್ ಯಾವುದೂ ಇಲ್ಲದೇನೆ ಕಾನೂನು ಬಾಹಿರವಾಗಿ ಯಾಕೆ ಬಂದರು, ಅವ್ರೇನು ಇಲ್ಲಿ ಚಟುವಟಿಕೆ ನಡೆಸಿದ್ರು, ಇದೆಲ್ಲವೂ ಸಹ ತನಿಖೆ ಆದಾಗ ಸತ್ಯ ಸಂಗತಿಗಳು ಈಚೆಗೆ ಬರುತ್ತೆ. ಒಟ್ಟಿನಲ್ಲಿ ನೆನ್ನೆ ಘಟನೆ ಯಾರಿಗೂ ಸಮಾಧಾನ ಇಲ್ಲ. ಆದರೆ ಅನಿವಾರ್ಯ ಸಂದರ್ಭದಲ್ಲಿ ಪೊಲೀಸ್ನವರು ಯಾವಾಗ ಅಲ್ಲಿ ಕೆಲವು ಯಾವುದಾದ್ರು ಬಿಲ್ಡಿಂಗ್, ಅದು ಇದ್ರ ಆರಂಭಿಸಿದ್ದ ಬಿಲ್ಡಿಂಗ್, ಫೈರ್ ಆರಂಭಿಸಿದ್ದ ಬಿಲ್ಡಿಂಗ್ ಹತ್ರ ಸ್ಟೋರ್ ಮಾಡಿದ್ದಂಥ ಜಾಗದಲ್ಲಿ ಬಂದರಲ್ಲಿ ಅಲ್ಲಿ ಗೋಡೆ ಎಲ್ಲ ಪಕ್ಕದಲ್ಲಿರೋ ಒಡೆದು ಅದೆಲ್ಲ ಒಳನುಗ್ಗುವಂಥ ಪ್ರಯತ್ನ ಮಾಡೋದು ಸಹ ನೀವೆಲ್ಲ ಮಾಧ್ಯಮ ಸ್ನೇಹಿತರು ನಿಮಗೆಲ್ಲ ಗೊತ್ತಿದೆ. ಅಂದರೆ ಅಕಸ್ಮಾತ್ ಅಲ್ಲಿ ಒಳನುಗ್ಗಕ್ಕೆ ಪೊಲೀಸ್ನವರು ಒಂದು ಕ್ಷಣ ತಡ ಆಗಿದ್ದರೂ ಸಹ ಅಲ್ಲಿದ್ದಂಥ ಬಂದೂಕುಗಳನ್ನು ಆರಂಭಿಸನ್ನು ಉಪಯೋಗಿಸ್ಕೊಂಡು ಏನು ದುರ್ಘಟನೆಗಳು ನಡೀತಾ ಇತ್ತು ಅನ್ನೋದನ್ನು ಸಹ ನೀವು ಕಲ್ಪನೆ ಮಾಡ್ಕೋಬೋದು. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳುವಂಥದ್ದು, ದಯಮಾಡಿ ಶಾಂತಿ ಸುವ್ಯವಸ್ಥೆನ ಕಾಪಾಡಿಕೊಳ್ಳಿ. ನಾವಂತೂ ನಮ್ಮ ಸರ್ಕಾರ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾವುದೇ ಭೇದ ಭಾವನೆಯನ್ನು ಮಾಡದೇನೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಕೊಂಡು ಬಂದಿದ್ದೇವೆ. ಹಿಂದೆನೂ ಅದೇ ರೀತಿ ನಡ್ಕೊಂಡಿದ್ದೇವೆ, ಈಗಲೂ ಅದೇ ರೀತಿ ನಡ್ಕೊಂಡಿದ್ದೇವೆ, ಮುಂದೆನೂ ಅದೇ ರೀತಿ ನಡ್ಕೊಳ್ತೇವೆ. ಸೊ ಇದನ್ನು ಅರ್ಥ ಮಾಡಿಕೊಂಡು ಎಲ್ಲ ಸಮಾಜದವರು ಒಂದೇ ತಾಯಿ ಮಕ್ಕಳಂತೆ ಬಾಳಿ ಬದುಕಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರ ಅಪೇಕ್ಷೆನೂ ಇದೇ ಇದೆ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅನ್ನೋ ಮಾತಿನ ಅರ್ಥನೇ ಇದು. ಇದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಸಹಕರಿಸಬೇಕು ಅಂಥೇಳಿ
ನಾನು ವಿನಂತಿಯನ್ನು ಮಾಡ್ತೇನೆ. ಜಸ್ಟ್ ನೌ ಐ ಹ್ಯಾವ್ ರಿವ್ಯೂಡ್ ದ ಸಿಚುವೇಶನ್ ಇನ್ Mangalore and also I have met families of which lost lives, and also I have met leaders of minority community, more than the 40-45%. They have discussed with me about half an hour. Compensation also, as per law, will be given to families. So curfew we are going to relax today from 3 o'clock to 6 o'clock. Night curfew will continue. Tomorrow there will be no curfew in the morning to night. Only night curfew will continue. And afterwards only 144 section will be continued. Christmas festivals and other festivals, they are free to attend such functions. So we are going to allow other things. ಈಗ ನೀವು ತನಿಖೆ ಬಗ್ಗೆ ಹೇಳಿದೀಗ ಯಾವ ರೀತಿಯ ತನಿಖೆ ಮಾಡಬೇಕು? We have not yet decided. Home Minister and myself, we are going to take decision, we will discuss, and enquiry will be there. Truth will come out what exactly the reason for that. ಈ ತನಿಖೆಯನ್ನು ಮಾಡಿಸೋರಿದ್ದೇವೆ. ತನಿಖೆಯ ಸ್ವರೂಪ ಹೇಗಿರಬೇಕು, ಯಾರಿಂದ ತನಿಖೆ ಮಾಡಿಸ್ಬೇಕು, ಇದೆಲ್ಲ ಸಂಗತಿಗಳನ್ನು ನಾನು ಹೋಮ್ ಮಿನಿಸ್ಟರ್ ನಾವೆಲ್ಲ ಕುಂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ. ಪರಿಹಾರದ ಮೊತ್ತ ಏನಾದ್ರು ಡಿಸೈಡ್ ಆಗಿದೆ ಅಥವಾ ಪರಿಹಾರದ ಮೊತ್ತ ಈಗ ಸತ್ತವರಿಗೆ ಆಸ್ ಪರ್ ಲಾ ಏನಿದೆ ಆ ಪರಿಹಾರ ಕೊಡ್ತಾರೆ. ಈಗ ಸದ್ಯ ಕೆಲವರು ಮನೆ ಇಲ್ಲದೆ ಇದ್ದಂಥವ್ರಿಗೆ ಮನೆ ಕಟ್ಟಿಸ್ಕೊಡ್ಬೇಕು ಅಂತಲೂ ಚರ್ಚೆ ಮಾಡಿದ್ದೀವಿ. ಅದನ್ನು ಸಹ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾರು ಮನೆ ಇಲ್ಲ ಅವ್ರ ಕುಟುಂಬದವ್ರಿಗೆ ಮನೆ ಇಲ್ಲದೆ ಇದ್ರೆ ಮನೆ ಕಟ್ಟಿಸ್ಕೊಡುವಂಥದ್ದು. ಸತ್ತ ಕುಟುಂಬ ಅವ್ರ ಕುಟುಂಬದ ವಿಷಯ. ಅಲ್ಲ, ಆಫ್ಟರ್ ಎನ್ಕ್ವೈರಿ ಓನ್ಲಿ ಟ್ರೂತ್ ವಿಲ್ ಕಮ್ ಔಟ್ ಅನ್ನ. ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು this type of inquiry will decide. Yes, definitely. Next 1 week or 3 days on the week. It will take its own time, Baba, not week or month. According to as per law, they are going to inquire in details and do the needful. So right now judicial inquiry So not yet taken any decision. Enquiry will be there. What type of enquiry we are going to take decision. ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ, ಇದು ಸರ್ಕಾರಿ ಪ್ರಾಯೋಜಿತ ಗಲಭೆ ಅಂತ ಹೇಳಿ. ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ, ಇದು ಸರ್ಕಾರಿ ಪ್ರಾಯೋಜಿತ ಗಲಭೆ ಅಂತ ಹೇಳಿ. ಸರ್ಕಾರಿ ಗಲಭೆ ಅಂತ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದಾರಂತೆ. ಸರ್ಕಾರಿ ಪ್ರಾಯೋಜಿತ ಗಲಭೆ ಅಂತೆ. ಕಾಂಗ್ರೆಸ್ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿ ಒಂದು ಜವಾಬ್ದಾರಿಯಿಂದ ಮಾತಾಡಬೇಕು. ಅವರು ಬೇಜವಾಬ್ದಾರಿಯಿಂದ ಮಾತಾಡಬಾರ್ದು ಅಷ್ಟೇ. ಎಲ್ಲವೂ ತನಿಖೆಗೆ ಒಳಪಡ್ತದೆ. ಎಲ್ಲ ತನಿಖೆ ಆದಾಗ ಸತ್ಯ ಎಲ್ಲ ಬರುತ್ತೆ. ಎಲ್ಲವನ್ನ ತೋರಿಸಿದ್ದಾರೆ, ನೋಡಿದ್ದೇವೆ. 2 ಸುತ್ತು ನಮ್ಮ ಪೊಲೀಸ್ ಅಧಿಕಾರಿಗಳ ಜೊತೆ ಏರ್ಪೋರ್ಟ್ಗೆ ಬರ್ತಿದ್ದಂಗೆ ಅಲ್ಲೊಂದು ಸರಿ ನೋಡಿದ್ದೇವೆ, ಇಲ್ಲಿ ನೋಡಿದ್ದೇವೆ. ಎಲ್ಲವನ್ನ ಗಮನಿಸಿದ್ದೇವೆ, ಎಲ್ಲ ಡೀಟೇಲ್ಸ್ ಎಲ್ಲ ತರಿಸ್ಕೊಂಡಿದ್ದೇವೆ. ನಮ್ಮ ಟಾಪ್ ಪೊಲೀಸ್ ಆಫೀಸರ್ಸ್ ಸಹ ಇಲ್ಲಿದ್ದು ಎಲ್ಲವನ್ನು ನೋಡ್ತಾ ಇದ್ದಾರೆ. ಸೊ ಇನ್ನು ಶಾಂತಿ ಸುವ್ಯವಸ್ಥೆನ ಕಾಪಾಡಬೇಕು ಅಂತೇಳಿ ಎಲ್ಲರಲ್ಲೂ ಸಹ ನಾನು ವಿನಂತಿಯನ್ನು ಮಾಡ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್. ಧನ್ಯವಾದ.